ಪ್ರತಿದಿನ ಒಂದಲ್ಲ ಒಂದು ವಿಡಿಯೋಗಳು ವೈರಲ್ ಆಗ್ತಲೇ ಇರುತ್ತವೆ. ಕೆಲವೊಂದು ನಮಗೆ ಆಶ್ಚರ್ಯ ತರಿಸಿದ್ರೆ ಮತ್ತೆ ಕೆಲವು ವಿಡಿಯೋಗಳು ಭಯ ಹುಟ್ಟಿಸುತ್ತೆ. ಇಲ್ಲೂ ಅಂಥದ್ದೇ ಒಂದು ವಿಡಿಯೋ ಸಖತ್ ವೈರಲ್ ಆಗಿದೆ. ಆ ವಿಡಿಯೋವನ್ನ ಸ್ವತಃ ದುಬೈ ದೊರೆಯ ಪುತ್ರಿಯಲ್ಲಿ ಒಬ್ಬರಾದ ಶೇಖ್ ಲತೀಫಾ ಅವರು ಶೇರ್ ಮಾಡಿದ್ದಾರೆ. ಈ ರೋಮಾಂಚನಕಾರಿ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಂಗೈನಲ್ಲಿ ಹಿಡಿಯಬಹುದಾದ ಚಿಕ್ಕ ಬೆಕ್ಕೊಂದು 3 ಹುಲಿಗಳ ಕೈಗೆ ಸಿಕ್ಕು ಬಳಿಕ ಅವುಗಳಿಂದ ತಪ್ಪಿಸಿಕೊಂಡು ಬಂದಿವೆ. 3 ಹುಲಿಗಳಿರುವ ಕೇಜ್ನೊಳಗೆ ಬೆಕ್ಕೊಂದು ನುಗ್ಗಿದೆ. ತನಗೆ ಅರಿವಿಲ್ಲದೆ ಹುಲಿಗಳ ಬಳಿ ಬಂದಿದೆ. ಬೆಕ್ಕನ್ನ ಕಂಡ ಕೂಡಲೇ ಬಿಳಿ ಹುಲಿಯೊಂದು ಮೊದಲು ಓಡಿ ಬಂದು ಅದನ್ನ ಬಾಯಿಯಲ್ಲಿ ಕಚ್ಚಿ ಕರೆದೊಯ್ದಿದೆ. ಬಳಿಕ ಅಲ್ಲೇ ಇದ್ದ ಮತ್ತೆರಡು ಹುಲಿಗಳು ಬೆಕ್ಕಿನ ಮರಿಯನ್ನ ಸುತ್ತುವರೆದಿದೆ. ದೊಡ್ಡ ಗಾತ್ರದ 3 ಬಿಳಿ ಹುಲಿಗಳು ಇದ್ರೂ ಬೆಕ್ಕು ಕೊಂಚ ಕೂಡ ಅಂಜದೆ ಹೋರಾಟ ಮಾಡಿದೆ. ಇಲ್ಲಿಂದ ತಪ್ಪಿಸಿಕೊಂಡು ಅಲ್ಲಿಂದ ತಪ್ಪಿಸಿಕೊಂಡು ಇಲ್ಲಿಗೆ ಓಡಿ ಹೋರಾಟ ಮಾಡಿದೆ. ಈ ವಿಡಿಯೋವನ್ನ ನೋಡಿದ್ರೆ ನಿಜಕ್ಕೂ ರೋಮಾಂಚನವಾಗೋದು ಗ್ಯಾರಂಟಿ. 3 ಹುಲಿಗಳು ಆ ಬೆಕ್ಕನ್ನ ಸುತ್ತುವರೆದಿದ್ರು. ಬೆಕ್ಕಿನ ಮರಿ ತನ್ನ ಪಂಜದಿಂದ ಹುಲಿಗಳಿಗೆ ಪರಚಲು ಮುಂದಾಗಿದೆ. ಈ ಘಟನೆ ನಡೆದಿರೋದು ಯುವರಾಣಿಯವರ ಅರಮನೆಯಲ್ಲಿ. ಶೇಖ್ ಲತೀಫಾ ಅವರು ಹಲವಾರು ವಿಲಕ್ಷಣ ಸಾಕು ಪ್ರಾಣಿಗಳನ್ನ ಹೊಂದಿದ್ದಾರೆಂದು ವರದಿಯಾಗಿದೆ. ತನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಪ್ರಾಣಿ ಪ್ರೇಮಿ ಮತ್ತು ತನ್ನ ಖಾತೆಯಲ್ಲಿನ ಹೆಚ್ಚಿನ ಪೋಸ್ಟ್ಗಳು ತನ್ನ ಸಾಕು ಪ್ರಾಣಿಗಳನ್ನ ಒಳಗೊಂಡಿದೆ. ಹೀಗೆ ತಾವು ಸಾಕಿರುವ ಹುಲಿಗಳ ಕೇಜ್ನೊಳಗೆ ತಮ್ಮ ಬೆಕ್ಕು ನುಗ್ಗಿದೆ. ಆ ಬೆಕ್ಕನ್ನ ರಕ್ಷಿಸಿ ಯುವರಾಣಿ ಪೋಸ್ಟ್ ಮಾಡಿದ್ದಾರೆ. ಈ ಪುಟ್ಟ ಬೆಕ್ಕು ದಾರಿ ತಪ್ಪಿ ಹುಲಿಗಳ ಆವರಣಗಳಲ್ಲಿ ಸಿಲುಕಿತ್ತು. ಬಳಿಕ ರಕ್ಷಣೆ ಮಾಡಲಾಗಿದೆ. ಕೆಚ್ಚೆದೆಯ ಪವಾಡ ಕಿಟನ ರಕ್ಷಿಸಲ್ಪಟ್ಟ ನಂತರ ಅದು ಆರಾಮವಾಗಿದೆ. ಇನ್ನು ಮುಂದೆ ಎಂದೂ ಈ ಬೆಕ್ಕಿನ ಮರಿ ದಾರಿ ತಪ್ಪೋದಿಲ್ಲ ಅಂತ ಬರೆದುಕೊಂಡಿದ್ದಾರೆ. So this little guy, he got one green eye, one blue eye. He's a little kitten. The guys got him inside. He was inside the cage. The tiger almost had him. I don't.